ಕ್ಲೀನ್ ಮಾಡಿಸ್ಬೇಕು. ಈ ಗೊಲ್ಲಳ್ಳಿಯ ಮೂಲಭೂತ ಸೌಕರ್ಯಗಳಿಗಾಗಿ ಎಲ್ಲ ಏನು ಪ್ರೆಸ್ ಅವ್ರನ್ನ ಕರೆಸಿ ಇಲ್ಲಿ ಮಾತಾಡ್ತಿರೋ ಉದ್ದೇಶ ಏನಂದರೆ, ಮೂಲಭೂತ ಸೌಕರ್ಯಗಳು ಏನಿದೆಯೋ ಅದು ಮಾಡೋಕ್ಕಾಗಲ್ಲ ಅಂದಮೇಲೆ ಒಬ್ಬ ಪಿ ಡಿ ಒ ಯಾಕೆ ಬೇಕು, ಒಬ್ಬ ಮೆಂಬರ್ ಯಾಕೆ ಬೇಕು, ಮತ್ತೊಬ್ಬ ಇನ್ನೊಬ್ಬ ಯಾಕೆ ಬೇಕು ನಮಗೆ ಅಂತ ನಮ್ಗೆ ಈಗ ತಾನೇ ಪ್ರಶ್ನೆ ಉಟ್ಕೊಂಡಿದೆ. ಅದರ ಮೂಲ ಏನಂದರೆ, ಸುಮಾರು ಜನರಿಗೆ ಲೆಟ್ರ್ ಕೊಟ್ಟರು, ಮತ್ತು ಏನೇ ಮಾಡಿದ್ರೂ ಕೂಡ ಅವರು ಬಾಯಿ ಬಿಸ್ತಾ ಇಲ್ಲ. ಮತ್ತು ಈ ಎನರ್ಜಿ ಇವೆಲ್ಲ ಕೆಲಸಗಳಲ್ಲಿ ಮಾಡ್ತಾಯಿದ್ವಿ, ಆಮೇಲೆ ಯಾರು ಅಕೌಂಟ್ಗಳು ಮಾಡ್ಕೊಳ್ಳೋದು, ಅವ್ರಿಗೆ ದುಡ್ಡು ಹಾಕ್ಕೊಳ್ಳೋದು ಮಾಡ್ಕೊಂಡು ತಿಂತಾಯಿದ್ರೆ, ಆಮೇಲೆ ಮಶಾಣದಲ್ಲಿ ಯಾವನೋ ಒಬ್ಬ ಶವ ದಿಕ್ಕಿಲ್ದವನು ಶವ ಹಾಕ್ಬೇಕಂದ್ರೆ ಇನ್ನೊಬ್ಬನ ಕಾಲಿಟ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಆ ಅವಕಾಶ ಗೊಲ್ಲಳ್ಳಿ ಪಂಚಾಯತಿಯಲ್ಲಿ ಬರ್ತಾಯಿದೆ. ಅದರಿಂದ ಏನು ಮಾಡಬೇಕು, ಅಧಿಕಾರಿಗಳು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಮಾಡಬೇಕಿಲ್ಲ, ಹೋದರೆ ನಮ್ಮ ಪಂಚಾಯತಿಯಲ್ಲಿರೋ ಅಧಿಕಾರ ಏನೂ ಇಲ್ಲ ಅವರಿಗೆ. ಆದ್ದರಿಂದ ಏನಂದರೆ ಇಮಿಡಿಯೇಟ್ಲಿ ನಮಗೆ ಏನು ಮಶಾಣ ಇದೆಯೋ ಅಥವಾ ಚಿರಂಡಿ ವ್ಯವಸ್ಥೆ ಇದೆಯೋ, ಒಂದು ಚೂರು ಕೂಡ ಸೊಳ್ಳೆಗಳು ಜಾಸ್ತಿ ಆಗಿ ಡೆಂಗು ಜ್ವರ ಶುರುವಾಗ್ತಾ ಇದೆ. ಆ ಡೆಂಗು ಜ್ವರದಿಂದ ಅದೊಂದು ಟೆಂಪು ತಂದು ಒಂದು ಸುಮಾರು 5 ವರ್ಷ ಆಗಿದೆ. ಆದ್ದರಿಂದ ಯಾವ ಕಸನೂ ಕೂಡ ಗೊಲ್ಲಳ್ಳಿ ಯಾವ ಗ್ರಾಮದಲ್ಲಿ ಬಂದಿಲ್ಲ. ಗೊಲ್ಲಳ್ಳಿಯಲ್ಲಿ ಕೂಡ ಅದನ್ನು ತೆಗೆಯೋಕ್ಕೆ ಇವರು ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ, ಪಿ ಡಿ ಒ ಕೆಲಸ ಮಾಡ್ತಾ ಇಲ್ಲ. ಆಮೇಲೆ ಅದನ್ನು ಬೇರೆ ಪಿ ಡಿ ಒ ಬೇರೆ ಕಡೆ ಬಾಡಿಗೆ ಕೊಟ್ಕೊಂಡು ಅದನ್ನು ದುಡ್ಡು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಗಾಡಿನೇ ಇಲ್ಲ. ಇದರಿಂದ ನೀವು ಏನೇ ಆಗಲಿ ಬಂದು ಇಲ್ಲಿ ತಹಶೀಲ್ದಾರ್ ಆಗಲಿ, ಡಿ ಸಿ ಆಗಲಿ ಬಂದು ಇಲ್ಲಿ ಇಒ ಆಗಲಿ ಬಂದು ಇಲ್ಲಿ ಇದನ್ನು ಈ ಸಮಸ್ಯೆಯನ್ನು ನೋಡಿ ಆ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಟ್ರೆ ನಮಗೆ ತುಂಬ ಒಳ್ಳೆಯದು. 1 ವರ್ಷಕ್ಕೆ ಮುಂಚೆ ನಮ್ಮ ಮಗ ತಿರ್ಕೊಂಬಿಟ್ರು. ಅವ್ರಿಗೆ ಎಲ್ಲಿ ಹಾಕೋದಕ್ಕೆ ಇದೆ, ಮಶಾಣನಿಲ್ಲ. ಎಲ್ಲರನ್ನು ಕೇಳಿಕೊಂಡು ಮಶಾಣ ಮಾಡ್ರಿ ಅಂತ ಸುಮಾರು ದಿನಗಳು ಕೇಳ್ಕೊತಿದ್ವಿ. ಯಾರು ಕ್ಯೂ ಮಾಡಿ ಹಾಕೊಳ್ತಾ ಇಲ್ಲ. ಬಟ್ ಯಾರನ್ನೋ ಫ್ರೆಂಡನ್ನು ಕೇಳ್ಕೊಂಡು ಅವ್ರ ಹೊಲದಲ್ಲಿ ಹಾಕೊಂಡಿದ್ದೀನಿ, ಏನೋ ಮಶಾಣ ಆದರೆ ತಗೊಂಡೋಗಿ ಉಳ್ಕೊತೀನಿ ಅಂತ. ಅದಕ್ಕೆ ಮುಂಚೆ ನಮ್ಮ ಅಪ್ಪ ತಿರ್ಕೊಂಡ್ರು, ಅವ್ರನ್ನೂ ಸಾಲ ಕೇಳಿ ಹಾಕ್ಕೊಂಡಿದ್ದೀನಿ, ಮತ್ತೆ ತಗೊಂಡೋಗಿ ಅಲ್ಲಿ ಹಾಕ್ಕೊಂಡ್ಬಿಟ್ಟು. ಪಂಚಾಯತಿನಲ್ಲಿ ಕೇಳಿದ್ರೆ ಯಾರನ್ನು ಕೇಳಿದ್ರೂ ತಲೆಗೆ ಹಾಕೊತಿಲ್ಲ, ಈ ನಂಬರ್ಲ್ಲೂ ಹಾಕೊತಿಲ್ಲ, ಇದು ನಮ್ಮ ಪಂಚಾಯತಿಯವರು ಹಾಕೊತಿಲ್ಲ. ಅದನ್ನು ಕೇಳಿ ಬೇಜಾರಾಗಿಬಿಟ್ಟಿದೆ. ಅದಕ್ಕೆ ನಿಮ್ಮನ್ನ ಕರೆಸಿದ್ದೀವಿ ನಾವು, ಏನು ಸಪೋರ್ಟ್ ಮಾಡಿರಿ ಅಂತ. ನಮ್ಗೆ ಆದಷ್ಟು ಮಶಾಣ ಮಾಡಿಕೊಡ್ರಿ.